ಶಾಲೆಗಳಿಗೆ 8ನೇ ತರಗತಿಗೆ ದಾಖಲಾತಿ ಮಾಡುವಾಗ ಅವರ ಅಂಕಗಳನ್ನು ಕೇಳುವುದಿಲ್ಲ. ಬದಲಾಗಿ ನಮ್ಮ ಹಿರಿಯರಿಗೆ ಇರುವಂತಹ ಉದ್ದೇಶವೇ ಬಂದಂಥ ಎಲ್ಲ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿಕೊಳ್ಬೇಕು. ಗ್ರಾಮೀಣ ಪ್ರದೇಶ ಇರ್ಬೋದು, ಕನ್ನಡ ಮಾಧ್ಯಮ ಇರ್ಬೋದು, ಆಂಗ್ಲ ಮಾಧ್ಯಮ ಇರ್ಬೋದು, ಅಥವಾ ಪೇಟೆ ಪ್ರದೇಶಗಳಿರ್ಬೋದು, ಯಾವುದೇ ಮಗು ಸಹ ಶಿಕ್ಷಣದಿಂದ ವಂಚಿತರಾಗಬಾರದು. ಆದ್ದರಿಂದ ಅತ್ಯಂತ ಕಡಿಮೆ ಅಂಕವನ್ನು ಗಳಿಸಿದಂತಹ ಪ್ರಾಥಮಿಕ ವಿಭಾಗದಲ್ಲಿ ಅತ್ಯಂತ ಕಡಿಮೆ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸಹ ನಾವು ಪ್ರೌಢಶಾಲೆಗೆ ದಾಖಲಾತಿಯನ್ನು ಮಾಡಿಕೊಳ್ತೇವೆ. ಅದಕ್ಕಾಗಿ ಇದು ನಮಗೆ ಹೆಮ್ಮೆಯ ವಿಷಯ ಅಂತ. ಅಂತಹ ಮಕ್ಕಳನ್ನು 3 ವರ್ಷಗಳ ಕಾಲ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ತಿದ್ದಿ ತೀಡಿ ಸರಿಯಾದ ಮಾರ್ಗದರ್ಶನವನ್ನು ನೀಡಿ 283 ಅಂಕಗಳೊಂದಿಗೆ 8ನೇ ತರಗತಿಗೆ ಪ್ರಾರಂಭ ದಾಖಲಾತಿಯಾದಂತಹ ವಿದ್ಯಾರ್ಥಿ ಸಹ ಇವತ್ತು 480 ಅಂಕಗಳನ್ನು ಗಳಿಸುವ ಮುಖಾಂತರ ನಮ್ಮ ಸಂಸ್ಥೆಗಳಿಗೆ ಹೆಮ್ಮೆಯನ್ನು ತಂದಿದ್ದಾರೆ. ಹಾಗೆ ಒಟ್ಟಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಈ ವರ್ಷ 99.2 ವಿಶೇಷವಾದ ಫಲಿತಾಂಶಗಳನ್ನು ದಾಖಲೆ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ತಾಲೂಕಿನ ಟಾಪರ್, ಜಿಲ್ಲೆಯ ಮತ್ತು ರಾಜ್ಯದಲ್ಲಿ ಸಹ 10ನೇ ಟಾಪರ್ಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ನಮ್ಮವರೇ ಆಗಿದ್ದಾರೆ. ಸಾಧನಾಭಿನಂದನಾ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣರಾದಂತಹ ಎಲ್ಲ ಸಾಧಕರನ್ನು ನಾನು ಮೊದಲನೇದಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ಅಭಿನಂದಿಸ್ತೇನೆ. ಸಾಧನೆ ವಿದ್ಯಾರ್ಥಿಗಳದು, ಸಾಧನೆ ಮುಖ್ಯೋಪಾಧ್ಯಾಯರುಗಳದ್ದು, ಸಾಧನೆ ಪೋಷಕರದ್ದು ಮತ್ತು ಸಾಧನೆ ಎಲ್ಲ ಸಂಸ್ಥೆಗಳ ಒಟ್ಟಾರೆ ಗಮನಿಸುವಂತಹ ಎಲ್ಲರ ಸಾಧನೆಯ ಕಾರಣದಿಂದಾಗಿ ಇವತ್ತು ಈಗಾಗಲೇ ರಘುರಾಜರು ಹೇಳಿದಂತಹ ದೊಡ್ಡ ರೀತಿಯ ಸಾಧನೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದ ಸಂಸ್ಥೆಗಳಲ್ಲಿ ಆಗಿದೆ. ಸುಮಾರು 1302 ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರೆದದರಲ್ಲಿ 1286 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 99% ಫಲಿತಾಂಶ ಒಟ್ಟು ಸಂಸ್ಥೆಗೆ ಬಂದಿದೆ. ಹಾಗೆ 58 ವಿದ್ಯಾರ್ಥಿಗಳು 600ರಿಂದ 625 ಅಂಕವನ್ನು ಪಡೆದಿದ್ದಾರೆ. ಡಿಸ್ಟಿಂಕ್ಷನ್ನಲ್ಲಿ ಪಾಸಾದವರು 455 ವಿದ್ಯಾರ್ಥಿಗಳು. ಹಾಗೆ ಫಸ್ಟ್ ಕ್ಲಾಸ್ನಲ್ಲಿ 645 ಮತ್ತು ಸೆಕೆಂಡ್ ಕ್ಲಾಸ್ ಅಲ್ಲಿ 144 ಮತ್ತು ಜಸ್ಟ್ ಪಾಸಾದವರು ಅವರ ಸಂಖ್ಯೆ 42 ಇದೆ. ಹಾಗೆ ಎಲ್ಲ 1302 ವಿದ್ಯಾರ್ಥಿಗಳನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷ ಸಾಧನೆಗಾಗಿ ನಿಮ್ಮನ್ನು ಮತ್ತು ಅವರೆಲ್ಲರೂ ಕೂಡ ಅವರವರ ಶಕ್ತಿಗಿಂತ ಹೆಚ್ಚಾಗಿ ಸಾಧನೆ ಮಾಡಿ SSLCಯಿಂದ ಮುಂದೆ ತೇರ್ಗಡೆಯಾಗಿ ಮುಂದೆ ಹೋಗಿದ್ದಾರೆ. ಅವರೆಲ್ಲರನ್ನು ನಾನು ಅಭಿನಂದಿಸ್ತೇನೆ. ಒಂದು ನೋಟ ಎಲ್ಲ ಕಡೆ ಈಗ ಕಾಣ್ತಾ ಇದೆ. ಪರೀಕ್ಷೆ ಫಲಿತಾಂಶ ಬಂದಾಗ ಪತ್ರಿಕೆಗಳಲ್ಲಿ, ಬ್ಯಾನರ್ಗಳಲ್ಲಿ ಎಲ್ಲಿ ನೋಡಿದರೂ ಕೂಡ ಈ ಅಭಿನಂದನೆಗಳ ಮಹಾಪೂರವೇ ಎಲ್ಲ ಕಡೆ ಕಾಣ್ತಾ ಇದೆ. ಸ್ವಲ್ಪ ಹೆಚ್ಚಾಯಿತು ಅಂತ ಹೇಳುವಷ್ಟು ರೀತಿಯಲ್ಲಿ ಬ್ಯಾನರ್ಗಳು ರಾರಾಜಿಸ್ತಾ ಇದೆ ಎಲ್ಲ ಕಡೆ. ಒಂದು ಹುಚ್ಚು ಓಟ ಇದ್ದ ಹಾಗೆ ಕಾಣ್ತದೆ ಸಂಸ್ಥೆಗಳಲ್ಲಿ. ಈ ರ್ಯಾಂಕಿನ ವಿಷಯದಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡುವಂಥದ್ದು, ಮತ್ತೊಂದು ಮಾಡುವಂಥದ್ದು, ಅತಿಯಾದ ಒಂದು ದೃಶ್ಯ ಎಲ್ಲ ಕಡೆ ಕಾಣ್ತಾ ಇದೆ. ಇದೆಲ್ಲದರ ಮಧ್ಯೆ ಈ ರೀತಿ ಸಂಭ್ರಮಿಸುವ ಸಂಪ್ರದಾಯ ವಿವೇಕಾನಂದ ವಿದ್ಯಾವರ್ಧಕ ಸಂಘದ್ದಲ್ಲ. ನಾವು ಯಾಕೆ ಸಂಭ್ರಮಿಸ್ತೇವೆ ಅಂತ ಕೇಳಿದರೆ, ಈಗಾಗಲೇ ರಘುರಾಜರು ಹೇಳಿದಾಗೆ ಎಲ್ಲ ಕಡೆ ಸಿಲೆಕ್ಟೆಡ್ ಒಂದು ಮೆರಿಟೆಡ್ ವಿದ್ಯಾರ್ಥಿಗಳನ್ನು ಮಾತ್ರ ತಗೊಳ್ಳುವಂತಹದ್ದು ಅಥವಾ ಆರ್ಥಿಕವಾಗಿ ಗಟ್ಟಿ ಇದ್ದವರನ್ನು ಮಾತ್ರ ತಗೊಳ್ಳುವಂತಹದ್ದು. ನಮ್ಮದೊಂದು ಡೆಮೋಕ್ರೆಟಿಕ್ ಸಂಸ್ಥೆ ಆದ ಕಾರಣ ಯಾರು ಕಾನೂನುಬದ್ಧವಾಗಿ ತೇರ್ಗಡೆ ಹೊಂದಿದ್ದಾರೋ ಅವರೆಲ್ಲರಿಗೂ ಅಡ್ಮಿಷನ್ ಕೊಟ್ಟು ಅವರನ್ನು ತಿದ್ದಿ ತೀಡಿ SSLCವರೆಗೆ ಅಥವಾ PUC ಎಲ್ಲ ಹಂತದಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರ ಶಕ್ತಿಗಿಂತ ಹೆಚ್ಚಿನ ಸಾಧನೆ ಮಾಡುವಂತಹ ಪ್ರೋತ್ಸಾಹ ನಮ್ಮ ಶಿಕ್ಷಕ ಸಮುದಾಯ ಮಾಡ್ತಾ ಇದೆ. ನಮಗೆ ಅದನ್ನು ನಿರೂಪಿಸಬೇಕಾಗಿದೆ. ಸಾಮಾನ್ಯ ಜನರನ್ನು ಅಸಾಮಾನ್ಯರನ್ನಾಗಿ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನು ನಿರೂಪಿಸಬೇಕಾಗಿದೆ. ಅದಕ್ಕೋಸ್ಕರ ನಾವು ಈ ವಿಶೇಷ ಸಾಧನಾಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸಂಘದ ಹಿರಿಯರು ಒಂದು ಮಾತು ಯಾವಾಗಲೂ ಹೇಳ್ತಾರೆ, ದನಗಾಹಿ ಬಾಲಕರು ರಾಷ್ಟ್ರರಥ ಚಾಲಕರು ಆದಾರು ಬೆಳೆದಾರು ಧ್ಯೇಯ ಜಲವೆರೆದಾಗ ಅಂತ. ದನಗಾಹಿ ಬಾಲಕರು ಜನಸಾಮಾನ್ಯ ಮಕ್ಕಳು ಕೂಡ ಅವರಿಗೆ ಧ್ಯೇಯದ ಒಂದು ಸ್ಪಿರಿಟನ್ನು ಕೊಟ್ಟರೆ ಅವರು ಅಸಾಮಾನ್ಯವಾದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು
ನಿರೂಪಿಸುವಂತಹ ಪ್ರಯತ್ನ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರುಗಳು ಮತ್ತು ವಿಶೇಷವಾಗಿ ನಮ್ಮ ದೊಡ್ಡ ಶಿಕ್ಷಕ ಸಮುದಾಯ ನಮಗೆ ಬೆಂಬಲಿಸ್ತಾ ಇದೆ. ಅವರೆಲ್ಲರನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ನಾನು ಅಭಿನಂದಿಸ್ತೇನೆ. ಹಾಗೆಯೇ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, ನೋಡಲ್ ಅಧಿಕಾರಿಗಳಿರ್ಬೋದು, ಇಲಾಖೆ ಎಲ್ಲರೂ ಕೂಡ ನಮ್ಮನ್ನು ತುಂಬ ಪ್ರೀತಿಯಿಂದ ಎಲ್ಲ ಕೆಲಸಗಳನ್ನು ನಮಗೆ ಸಹಕಾರವನ್ನು ಕೊಡ್ತಾರೆ ಇಲಾಖೆಯವರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಮತ್ತೊಮ್ಮೆ ವಿಶೇಷ ಸಾಧನೆ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ವತಿಯಿಂದ ಅಭಿನಂದಿಸ್ತೇನೆ. ಮತ್ತು ಇದು ನಿಮ್ಮ ಓಟದ ಪ್ರಾರಂಭ ಮಾತ್ರ ಅಂತ ಮತ್ತೊಮ್ಮೆ ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ. SSLC ಒಂದು ಹಂತ ಮಾತ್ರ, ಇನ್ನೂ ಅನೇಕ ಸಾಧನೆ ಮಾಡಲಿಕ್ಕೆ ಇದೆ. PT ಉಷಾ ಕೂಡ ಹಾಗೆ ಅಂತೆ. ಅವರು, ನಾನು ಈಗಾಗಲೇ ಹೇಳಿಲ್ಲ, ದನಗಾಹಿ ಬಾಲಕರು, ಅವರು ಬೇರ್ ಫುಟೆಡ್, ಚಪ್ಪಲಿ ಇಲ್ಲದೆ ಶಾಲೆಯಲ್ಲಿ ಓಡ್ತಾ ಇದ್ಲಂತೆ. ಅದನ್ನು ಗಮನಿಸಿ ಅಲ್ಲಿಯ PT ಟೀಚರ್ ಅವರನ್ನು ಟ್ರೈನಿಂಗ್ ಕೊಟ್ಟು ತುಂಬ ಕಾಸ್ಟ್ಲಿ 20,000 30,000 ಶೂ ಹಾಕಿದ ವಿದ್ಯಾರ್ಥಿಗಳ ಮಧ್ಯೆ ಇವರು ಬೇರ್ ಫುಟೆಡ್ ಆಗಿ ಓಡ್ತಾ ಇದ್ರಂತೆ. ಅವರ ಸಾಧನೆಯನ್ನು ನೋಡಿ ತರಬೇತಿದಾರರು ಒಂದು ಒಲಿಂಪಿಕ್ ಚಾಂಪಿಯನ್ ಆಗುವ ರೀತಿಯಲ್ಲಿ ಅವರನ್ನು ಬೆಳೆಸಿದರು. ಈ ರೀತಿಯ ಪ್ರಯತ್ನ ಮಾಡಲಿಕ್ಕೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪ್ರಯತ್ನ ಮಾಡ್ತಾ ಇದೆ. ಇದಕ್ಕೆಲ್ಲ ನಿಮ್ಮ ಬೆಂಬಲ ಇರಲಿ. ನಾವು ಇವತ್ತೊಂದು ಅವರ್ಣನೀಯ ಮತ್ತು ಅವಿಸ್ಮರಣೀಯ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡಿದ್ದೇವೆ. ನಾನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಜೊತೆ 2008 ಮೇ 22ರಂದು ಕರ್ತವ್ಯಕ್ಕೆ ಸೇರಿಕೊಂಡೆ. ಅದರ ನಂತರ ನಾವು ನಿರಂತರವಾಗಿ ನಮ್ಮ ಶಾಲೆಯಲ್ಲಿ ಕ್ವಾಲಿಟೇಟಿವ್ ರಿಸಲ್ಟ್ಸನ್ನು ಕೊಡ್ತಾ ಬಂದಿದ್ದೇವೆ. ಪ್ರಥಮ ಬಾರಿಗೆ ಎಲ್ಲ ಮುಖ್ಯೋಪಾಧ್ಯಾಯರನ್ನು ಸೇರಿಸಿ ಆ ಮೂಲಕ ಶಾಲೆಯ ಸಮಸ್ತರನ್ನು ಇವತ್ತು ಹಿರಿಯರು ಸನ್ಮಾನಿಸಿದ್ದಾರೆ. ಹಿರಿಯರ ಆಶೀರ್ವಾದವನ್ನು ನಾವೆಲ್ಲರೂ ಪಡ್ಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ಈ ಸಭೆ ಇವತ್ತು ನಮಗೆ ಹೆಚ್ಚು ಸ್ಮರಣೀಯ ಮತ್ತು ಅವಿಸ್ಮರಣೀಯ ಆಗಿದೆ ಅಂತ ಭಾವಿಸ್ಕೊಂಡಿದ್ದೇನೆ. ನಮ್ಮ ಶಾಲೆಯನ್ನು ತಗೊಂಡಾಗ ನಾವು ಆರಂಭದಿಂದಲೇ ಉತ್ತಮ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ. 1994ರಲ್ಲಿ ಪ್ರಥಮ ಬ್ಯಾಚ್ 97ರಲ್ಲಿ ಪಾಸ್ಔಟ್ ಆಗುವಾಗಲೇ ನಮ್ಮ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಆಗ ರ್ಯಾಂಕಿಂಗ್ ಸಿಸ್ಟಮಲ್ಲಿ 20 ರ್ಯಾಂಕ್ಗಳಿತ್ತು. ಅದರ 17ನೇ ರ್ಯಾಂಕಿನೊಂದಿಗೆ ಹೊರಹೊಮ್ಮಿತ್ತು. ಅದೇ ಟ್ರೆಡಿಷನನ್ನು ನಾವು ಮುಂದುವರಿಸ್ತಾ ಬಂದು ನಾವು ಸಾಧಾರಣ 2012-13ನೇ ಸಾಲಿಗೆ ಆಗುವಾಗ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿ ನಾವು 6 ಡಿವಿಷನ್ಗಳನ್ನು ಹೊಂದಿಕೊಳ್ಳೋ ಮಟ್ಟಕ್ಕೆ ಬಂದ್ವಿ. ಪ್ರತಿ ಕ್ಲಾಸಲ್ಲಿ ಹೈಸ್ಕೂಲ್ನಲ್ಲಿ 250 ದಾಟಿ ಅಥವಾ 200ಕ್ಕಿಂತ ದಾಟಿ ವಿದ್ಯಾರ್ಥಿಗಳನ್ನು ಹೊಂದ್ಕೊಳ್ತಾ ಬಂದ್ವಿ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನಾವು 100%ಅನ್ನು ಪಡೀತಾ ಇದ್ದೇವೆ. ಆರಂಭದ 5 ವರ್ಷಗಳಲ್ಲಿ ಇತ್ತು, ತದನಂತರ ಸ್ವಲ್ಪ ಬ್ರೇಕ್ ಆಗಿತ್ತದು. ನಂತರ ಈಗ ಕಳೆದ 3 ವರ್ಷಗಳಿಂದ, ಕಳೆದ ವರ್ಷ ಕೂಡ 243 ವಿದ್ಯಾರ್ಥಿಗಳಿದ್ದರು, ಈ ವರ್ಷ 233 ವಿದ್ಯಾರ್ಥಿಗಳಿದ್ರು. ಎಲ್ಲ 233 ವಿದ್ಯಾರ್ಥಿಗಳು ಕೂಡ ತೇರ್ಗಡೆ ಹೊಂದಿದ್ದಾರೆ. ಅದರಲ್ಲಿ 112 ಮಂದಿ ಡಿಸ್ಟಿಂಕ್ಷನ್ನೊಂದಿಗೆ ತೇರ್ಗಡೆ ಹೊಂದಿದ್ದಾರೆ. 623 ಮಂದಿ 600ಕ್ಕಿಂತ ಹೆಚ್ಚು ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದಾರೆ. ಈ ವರ್ಷ 111 ಮಂದಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. 10 ಮಂದಿ ಮಾತ್ರ ನಮಗೆ, ನಮ್ಮ ಉದ್ದೇಶ ಇತ್ತು ಎಲ್ಲ 233 ಮಂದಿಯನ್ನು ಕೂಡ ಪ್ರಥಮ ದರ್ಜೆಯಲ್ಲೇ ಪಾಸ್ ಮಾಡಿಸಬೇಕು ಅಂತ. 10 ಮಂದಿಯಲ್ಲಿ ನಾವು ಸ್ವಲ್ಪ ಸೋತ್ವಿ. 10 ಮಂದಿ ಸೆಕೆಂಡ್ ಕ್ಲಾಸಿಗೆ ಹೋದರು. ಈ ವರ್ಷ ನಮಗೆ ಹೇಳಿ ಕೇಳಿ ಸರ್ಕಾರ ಪಾಸಿಂಗ್ ಪರ್ಸೆಂಟೇಜನ್ನು ಕಮ್ಮಿ ಮಾಡಿತ್ತು. ಒಟ್ಟಾರೆ 33 ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸೇರಿ 33 ಸಿಕ್ಕಿದರೆ ಸಾಕು ಅಂತ ಮಾಡಿತ್ತು. ಆರಂಭ ದಿನಗಳಲ್ಲಿ ನಮಗೂ ಅನಿಸಿತ್ತು ಇದು ಒಂದು ಒಳ್ಳೆಯ, ನಮಗೆ ಸ್ವಲ್ಪ ಹಗುರ ಆಗಬಹುದು ಅಂತ. ಡಿಸೆಂಬರ್ ದಾಟುವಾಗ ಅನಿಸಿತ್ತು ನಮಗೆ ಇದು ಸ್ವಲ್ಪ ಕಠಿಣ ಆಗಿದೆ. ಈ 13 ಅಂದಾಗ ಇಡೀ ಸಮಾಜವೇ 13 ತೊಂದರೆ ಎಂಚೆಲ್ಲ ತಿಕ್ಕೊಂಡು ಎಂಬ ಮನಸ್ಥಿತಿಗೆ ಬಂದಿದೆ ಅಂತ. ಕಡೆಗೆ ಏನೂ ಮಾಡೋದು ಅಂತ ತೋಚಲಿಲ್ಲ. ಒಂದು ಹೊಸ ಪ್ರಯೋಗವನ್ನು ಹಿರಿಯರ ಆಶೀರ್ವಾದದ ಮೂಲಕ ಆದರೂ ನಾವು ಸಾಧಿಸಬೇಕು. 100% ಕೊಡುವ ಪ್ರಶ್ನೆಗಳೇ ಇಲ್ಲ. ಸಾಧ್ಯ ಆದರೆ 625 ಮಾಡಬೇಕು ಇತ್ತು. ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ನಾನು ನನ್ನ ಆಡಳಿತ ಮಂಡಳಿಯಲ್ಲಿ ಕೇಳಿಕೊಂಡೆ, ನಮ್ಮ ಅಧ್ಯಕ್ಷರನ್ನ ಜೋಡಿಸಿಕೊಡ್ಬೋದಾ ಅಂತ. ಅವ್ರು ಸ್ವಲ್ಪ ಕಷ್ಟ ಕೇಳಿದರು. ನಂತರ PUC ಅಧ್ಯಕ್ಷರಿಗೆ ಕೇಳಿದೆ, ಅವರು ನಮ್ಮ ಪೂರ್ವ ಸಂಚಾಲಕರು, ಹಾಗೆ ಸ್ವಲ್ಪ ನಮಗೆ ಒಡನಾಟ ಇದೆ, ಅಧ್ಯಕ್ಷರನ್ನು ಸೇರಿಸಿಕೊಳ್ಳೋ ಕಾರಣ ಇಷ್ಟೇ, ಅಧ್ಯಕ್ಷರ ಮೂಲಕ ಹಾಲ್ ಟಿಕೆಟ್ ಕೊಟ್ಟರೆ ಅವರ ಆಶೀರ್ವಾದದ ಮೂಲಕ ಆದರೂ 100% ಬರುತ್ತಾ ಅಂತ. ಆ ಪ್ರಯೋಗವನ್ನು ಮಾಡಿದ್ವಿ. ಅವರ ಆಶೀರ್ವಾದದ ಫಲವೋ ನಮ್ಮ ಪರಿಶ್ರಮದ ಫಲವೋ ಗೊತ್ತಿಲ್ಲ, ಒಟ್ಟಾರೆಯಾಗಿ 100% ನಮ್ಮ ಯಾವಾಗಲೂ ಮಾಮೂಲಿ ಕ್ವಾಲಿಟೇಟಿವ್ ರಿಸಲ್ಟಿನೊಂದಿಗೆ ಬಂತು. ಅದು ಕೂಡ ನಮ್ಮಲ್ಲಿ ಕಳೆದ ವರ್ಷ ಕೂಡ ಹಾಗೆ ಆಯಿತು. ಕೊನೆಯ ಕ್ಷಣದಲ್ಲಿ ಆಡಳಿತ ಮಂಡಳಿಯ ಹಿರಿಯರೊಬ್ಬರು ಹೇಳಿದರು, 1-2 ಮಕ್ಕಳನ್ನು ತಗೊಳ್ಬೇಕು ಅಂತ. ತಗೊಂಡ್ವಿ.
ಅವರ ಹಿನ್ನೆಲೆ ಮುನ್ನೆಲೆ ಯಾವುದನ್ನು ತಗೊಳ್ಳಿಲ್ಲ. ಕಡೆಗೆ ತುಂಬ ಕಷ್ಟಪಟ್ಟು ನಮ್ಮನ್ನು ತುಂಬ ಕಷ್ಟಕ್ಕೂ ಈಡು ಮಾಡಿದರು ಆ ಮಕ್ಕಳು, ಆದರೂ ಪಾಸಾದರು. ಒಟ್ಟಿಗೆ ನಾವು ಹೇಳ್ತೇವೆ, ಯಾವುದೇ ಆಲ್ಟಿಟ್ಯೂಡನ್ನು ಅಚೀವ್ ಮಾಡಬೇಕಿದ್ರೆ ಒಂದು ಡಿಸಿಪ್ಲಿನ್ ಆಟಿಟ್ಯೂಡ್ ಬೇಕು ಅಂತ. ಈ ಆಲ್ಟಿಟ್ಯೂಡನ್ನು ನಾವು ರಿಸಲ್ಟಿನಲ್ಲಿ ಅಚೀವ್ ಮಾಡಲಿಕ್ಕೆ ಕಾರಣ ಆಗಿರತಕ್ಕಂಥದ್ದು ಒಂದು ನಮ್ಮ ಅತ್ಯಂತ ಅನುಭವಿ ಅಧ್ಯಾಪಕರ ತಂಡದ ಒಂದು ಡಿಸಿಪ್ಲಿನ್ ಆಟಿಟ್ಯೂಡ್. ನಾವು ಕಡೆಗೆ ಈ ಹೆದರಿಕೆಯಿಂದ ಏನು ಮಾಡಿದ್ದೇವೆ ಕೇಳಿದರೆ, ಎಕ್ಸಾಮ್ ದಿವಸ 5 ಗಂಟೆಗೆ ಕ್ಲಾಸ್ ತೆಗಿತಾ ಇದ್ವಿ. ಕೆಲವು ಒಂದು 7-8-10 ಮಕ್ಕಳನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಎಂಬ ಸ್ಥಿತಿ ಬಂತು. ಅವರಿಗೆ ಅಷ್ಟನ್ನು ಫೀಡ್ ಮಾಡಿ ತುಂಬಿಸಿ ಕಳಿಸೋದು, 9 ಗಂಟೆಗೆ ಎಕ್ಸಾಮ್ ಹಾಲಿಗೆ ಹೋಗಿ ಬಿಡೋದು. ಅದಕ್ಕೆ ಪೂರಕವಾಗಿ ಮ್ಯಾನೇಜ್ಮೆಂಟ್ ಕೂಡ ಅವರಿಗೆ ಚಹಾ, ತಿಂಡಿ, ಕಾಫಿ ಎಲ್ಲ ವ್ಯವಸ್ಥೆಗಳನ್ನು ಹೋಟೆಲಿಂದ ತರಿಸಿ ಎಲ್ಲ ಮಾಡಿಕೊಟ್ರು. ಆ ಕಾರಣಕ್ಕಾಗಿ ಆಗ್ಬೋದು ಆಯಿತು ಅಂತ ಅನಿಸುತ್ತೆ. ಎರಡನೇದಾಗಿ ನಾವು ಸ್ವಲ್ಪ ಕ್ವಾಲಿಟೇಟಿವ್ ರಿಸಲ್ಟ್ ಕೊಟ್ಟಿದ್ದೇವೆ. ಈಗ ಸೈನ್ಸ್ ತಗೊಂಡ್ರೆ ಔಟ್ ಮಾಡಿದವರು ಬಹುಶಃ ಬಹಳ ಕಮ್ಮಿ ಇದ್ದಾರೆ ಅಂತ ಅನಿಸುತ್ತೆ ನನಗೆ ಇಡೀ ತಾಲೂಕು ಒಳಗಡೆ. ಆದರೆ ನಮ್ಮಲ್ಲಿ ಇದ್ದಾರೆ. ಅದಕ್ಕೆ ಕಾರಣ ಆಗಿರತಕ್ಕಂಥದ್ದು ನಮ್ಮ PU ಸಹೋದ್ಯೋಗಿ ಬಂಧುಗಳು ನೀಟ್ ಮತ್ತು JEE ಫೌಂಡೇಶನ್ ಕೋರ್ಸನ್ನು ನಮ್ಮಲ್ಲಿ ಆಸಕ್ತ ಮಕ್ಕಳಿಗೆ ಜೋಡಿಸಿಕೊಟ್ರು. ಅದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ 3-4 ಮಕ್ಕಳು ಸೈನ್ಸಲ್ಲಿ ಔಟ್ ಮಾಡಲಿಕ್ಕೆ ಸಾಧ್ಯ ಆಯಿತು, ಮ್ಯಾಥ್ಸಲ್ಲಿ ಔಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ರೀತಿ ನಮ್ಮ ಸಹೋದರ ಸಂಸ್ಥೆಗಳ ಸಹಕಾರ ಕೂಡ ನಮಗೆ ದೊಡ್ಡ ಮಟ್ಟಿನಲ್ಲಿ ಸಿಕ್ಕಿದೆ. ಒಟ್ಟಾರೆಯಾಗಿ ನಮ್ಮ ಆಡಳಿತ ಟಾಪ್ ಎಂಡಲ್ಲಿ ಸ್ವಲ್ಪ ನಾವು ಸೋತ್ವಿ. ಬಹುಶಃ ನಮ್ಮ ಓವರ್ ಕಾನ್ಫಿಡೆನ್ಸ್ ಆಯ್ತೇನೋ ಗೊತ್ತಿಲ್ಲ. ಆ ಮಕ್ಕಳು ಮಾಡ್ತಾರೆ ಎಂಬ ಕಾರಣಕ್ಕಾಗಿ ನಾವು ಮಾರ್ಚ್ ಅಧ್ಯಕ್ಷರ ಕೈಯಲ್ಲಿ ಹಾಲ್ ಟಿಕೆಟ್ ಕೊಟ್ಟ ಮೇಲೆ ಅವರನ್ನು ಪೂರ್ತಿ ಬಿಟ್ಬಿಟ್ವಿ, ಅವರೇ ಮಾಡಿಕೊಳ್ತಾರೆ ಅಂತ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಕೂಡ 125 ಟಾರ್ಗೆಟನ್ನು ಯಾರನ್ನು ಇಟ್ಕೊಳ್ತೀವಿ ಅವರು ಕೂಡ ಅವ್ರನ್ನ ಹೆಚ್ಚು ಇನ್ವಾಲ್ವ್ಮೆಂಟ್ ಮಾಡಿ ನಮಗೆ ಅದನ್ನು ಕೂಡ ಪಡೆಯುವ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಈ ಪ್ರಯತ್ನ ಕೇವಲ ನಮ್ಮ ಶಾಲೆಯ ಅಧ್ಯಾಪಕರು, ವಿದ್ಯಾರ್ಥಿಗಳು ಮತ್ತು ಪೋಷಕರದ್ದು ನೇರವಾಗಿದ್ದರೂ ಕೂಡ ಪರೋಕ್ಷವಾಗಿ ನಮಗೆ ಹಾಸ್ಟೆಲ್ನ ಸಹಾಯ ಕೂಡ ಸಿಕ್ಕಿದೆ. ಬೇಕಾದ ಸಂದರ್ಭದಲ್ಲಿ ಫುಡ್ಡಿನ ಅರೇಂಜ್ಮೆಂಟು, ವಾಹನಗಳ ವ್ಯವಸ್ಥೆ, ಅದೇ ರೀತಿ ನಮಗೆ ಹಿರಿಯರ ಮಾರ್ಗದರ್ಶನವೂ ಸಿಕ್ಕಿದೆ. ನಮ್ಮ ಆಡಳಿತ ಮಂಡಳಿ ಕೂಡ ಕಾಲಕ್ಕೆ ಬಂದು ಎಲ್ಲವನ್ನು ವಿಚಾರಿಸಿಕೊಂಡು ಬೇಕು ಬೇಡಗಳನ್ನು ಗಮನಿಸಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ ಎಲ್ಲ ಕಾರಣಗಳಿಗಾಗಿ ಇದು ಸಾಧ್ಯ ಆಗಿದೆ. ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ನಿರಂತರವಾಗಿ ನಾವು 99ಗಿಂತ ಕೆಳಗೆ ಬಂದೇ ಇರಲಿಲ್ಲ. 100 ರೀಚ್ ಆಗುವಲ್ಲಿ ನಮಗೆ ಸ್ವಲ್ಪ ತೊಡಕಾಗ್ತಿತ್ತು. ಆಗ ನಮ್ಮಲ್ಲಿ ನಾರ್ತ್ ಇಂಡಿಯನ್ ಸ್ಟೇಟ್ಸಿನ ಮಕ್ಕಳು ಇರ್ತಾಯಿದ್ರು, ಮೇಘಾಲಯದವರು. ಅವರಿಗೆ ಕನ್ನಡದಲ್ಲಿ ಏನೂ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅವರು 8ನೇ ಕ್ಲಾಸಿಗೆ 9ನೇ ಕ್ಲಾಸಿಗೆ ಬರ್ತಾಯಿದ್ರು. 6ನೇ ಕ್ಲಾಸಿಗೆ ಬಂದರೆ ಆಗ್ತಿತ್ತು. ಆ ಕಾರಣಕ್ಕಾಗಿ ನಮಗೆ ಆಗ 100% ಸ್ವಲ್ಪ ಕಠಿಣ ಆಗಿತ್ತು. ಈಗ ಅವರ ಸಂಖ್ಯೆ ಕಮ್ಮಿ ಆಗಿದೆ ಲೋಕಲ್ ಸೇರೋದು. ಮುಂದಿನ ದಿನಗಳಲ್ಲಿ ನಾವು ಈಗ ಈ ವರ್ಷ 621 ಮಾಡಿದ್ವಿ. ಇನ್ನೊಂದು ಆಸೆ ಇದೆ ನಮಗೆ. ನಮ್ಮಿಂದ ಈಗ ನಮ್ಮ ಇಡೀ ವಿದ್ಯಾವರ್ಧಕ ಸಂಘದ ಒಳಗೆ ಕ್ವಾಲಿಟೇಟಿವ್ ರಿಸಲ್ಟಲ್ಲಿ ಇಂದ್ರಪ್ರಸ್ಥ ದಿ ಬೆಸ್ಟ್ ಇದೆ, 95.93 ಏನೇ ಇರಬೇಕು. ಎರಡನೇದಾಗಿ ಕಡಬ ಇಂಗ್ಲೀಷ್ ಮೀಡಿಯಮ್ನವರು ಇದ್ದಾರೆ, 92.13 ಇದ್ದಾರೆ. ನಾವು 91.23 ಇದ್ದೇವೆ. ಕಳೆದ ವರ್ಷ 92.63 ಇದೆ. ಅದೊಂದನ್ನು 95ಗಿಂತ ಆಚೆ ದಾಟಿಸಬೇಕು ಅಂತ ಇದ್ದೇವೆ. ಹಿರಿಯರ ಆಶೀರ್ವಾದಗಳನ್ನು ಬೇಡುತ್ತಾ ಮುಂದಿನ ದಿನಗಳಲ್ಲಿ ಅದು ಕೂಡ ಸಾಕಾರಗೊಳ್ಳುವಂತೆ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಅಂತ ಬೇಡುತ್ತಾ ನನ್ನ ಮಾತುಗಳನ್ನು ಸುನೀತಾ ಶ್ರೀರಾಮ್ ಕೊಯ್ಲ, ಶ್ರೀರಾಮ ಶಾಲೆ ಉಪ್ಪಿನಂಗಡಿ ಇಲ್ಲಿ ಸಾಧನೆ ಮಾಡಿದಂತಹ ತುಷಾರ್ S ದೇವಾಡಿಗ ಅವರ ತಾಯಿ. ನನ್ನ ಮಗನ ಸಾಧನೆ ಬಗ್ಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಆದರೂ ನನ್ನ ಶಾಲೆಯ ಬಗ್ಗೆ, ನನ್ನ ಶ್ರೀರಾಮ ಶಾಲೆಯ ಬಗ್ಗೆ ಹೇಳಲಿಕ್ಕೆ ಅದಕ್ಕಿಂತಲೂ ಹೆಚ್ಚಿನ ಹೆಮ್ಮೆ ಪಡ್ತೇನೆ. ಯಾಕೆಂದರೆ ಎಲ್ಲ ತಂದೆ ತಾಯಿಗಳಿಗೆ ಇರುವಂತಹ ಒಂದು ಆಸೆ, ಮಕ್ಕಳು ಚೆನ್ನಾಗಿ ಓದು ಬರಹ ಕಲಿತು ಒಳ್ಳೆಯ ಪ್ರಜೆ ಆಗಬೇಕು, ಈ ಸಮಾಜದ ಆಸ್ತಿ ಆಗಬೇಕು, ದೇಶಕ್ಕೊಂದು ಒಳ್ಳೆಯ ನಾಗರಿಕರಾಗಬೇಕು ಅಂತ. ಅದೇ ಆಸೆಯನ್ನು ಹೊಂದಿರುವಂಥ ತಂದೆ ತಾಯಿಗಳು ನಾವು. ಶಾಲೆಯನ್ನು ಹುಡುಕ್ತಾ ಇದ್ದೆವು ನಮ್ಮ ಮಕ್ಕಳಿಗೆ ಎಲ್ಲಿಗೆ ಹಾಕುವುದಂತ. ಮಾಧವ ಶಿಶು ಮಂದಿರಕ್ಕೆ ಮೊದಲಿಗೆ ಹಾಕಿದೆವು. ಅಲ್ಲಿ ನಮಗೆ ಮುಖ್ಯ ಉದ್ದೇಶ ಸಂಸ್ಕಾರ ಭರಿತ ಶಿಕ್ಷಣ ಬೇಕೆಂಬುದು ಆಗಿತ್ತು. ಅಲ್ಲಿ ಒಂದು ಸಂಸ್ಕಾರದ ಬೇರು ಊರಲಿಕ್ಕೆ ನಮಗೆ ಅವಕಾಶ ಆಯಿತು ಮಗುವಿನಲ್ಲಿ. ನಂತರ ಇದಕ್ಕೆ ರೆಂಬೆ ಕೊಂಬೆಗಳು ಬೇಕು ನಮಗೆ ಸಂಸ್ಕಾರ ಭರಿತ ಒಂದು ಜೀವನ ನಡೆಸಲಿಕ್ಕೆ ಮಕ್ಕಳಿಗೆ. ಇಂದಿನ ಪ್ರಸ್ತುತ ಕಾಲಕ್ಕೆ ಅದು ಬಹಳ ಮುಖ್ಯ ಅಂತ ಯೋಚಿಸಿ ಶಾಲೆಯನ್ನು ಹುಡುಕಿದಾಗ ನಮಗೆ ಸಿಕ್ಕಿದ್ದು ಶ್ರೀರಾಮ್ ಶಾಲೆ ಉಪ್ಪಿನಂಗಡಿ. ಅಲ್ಲಿ ತುಂಬ ಹುಷಾರಿರುವ ಮಕ್ಕಳಿಗೆ ಅಷ್ಟೇ ಆದ್ಯತೆ ಅಲ್ಲ,
ಎಲ್ಲ ಮಕ್ಕಳಿಗೂ ಕೂಡ ಸಮಾನವಾದಂಥ ಆದ್ಯತೆ ಸಿಗ್ತದೆ. ಈ ಸಲದ ರಿಸಲ್ಟ್ ಕೂಡ ನಮಗೆ 100% ಬರ್ಬೋದಿತ್ತು, ಆದರೆ ಒಬ್ಬನೇ ಒಬ್ಬ ಮಗು ನಮ್ಮ ಶಾಲೆಯಲ್ಲಿ ಫೇಲ್ ಆಗಿದ್ದಾನೆ. ಅವನು ಓದಲಿಕ್ಕೂ ಬರೀಲಿಕ್ಕೂ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಮಾತಾಜಿ ಶ್ರೀಮಾನ್ ಅವರೆಲ್ಲ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅಂದರೆ ಅವನಿಗೆ ಓದಲಿಕ್ಕೆ ಬರೀಲಿಕ್ಕೆ ತುಂಬ ಕಷ್ಟ, ಅವನ ಅಕ್ಷರ ಓದಲಿಕ್ಕೂ ಕಷ್ಟ. ಅಂಥ ಸ್ಥಿತಿಯಲ್ಲಿ ಇರುವಾಗ ಆ ಮಗುವನ್ನು 3 ವಿಷಯದಲ್ಲಿ ಪಾಸ್ ಮಾಡಿದ್ದಾರೆ ನಮ್ಮ ಮಾತಾಜಿ ಮತ್ತು ಶ್ರೀಮಾನ್. ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನನ್ನ ಮಗ ಈಗ ರಾಜ್ಯಕ್ಕೆ 9ನೇ ಸ್ಥಾನ ಬಂದಿದ್ದಾನೆ. ತುಂಬ ಹೆಮ್ಮೆ ಇದೆ. ಕನ್ನಡ ಮಾಧ್ಯಮವೇ ನಮಗೆ ಬೇಕಾಗಿತ್ತು, ಕನ್ನಡ ಮಾಧ್ಯಮದ ಶಿಕ್ಷಣವೇ ನಮಗೆ ಬೇಕಾಗುವ ಉದ್ದೇಶ. ಯಾಕೆಂದರೆ ನನ್ನ ದೊಡ್ಡ ಮಗ ಕೂಡ ಅದೇ ಶಾಲೆಯಲ್ಲಿ ಕಲಿತು ಮುಂದಕ್ಕೆ ಇಂದ್ರಪ್ರಸ್ಥದಲ್ಲಿ PUC ಮಾಡಿ ಈ ವೈದ್ಯಕೀಯ ಕೋರ್ಸನ್ನು ಸರ್ಕಾರಿ ಸೀಟು ಸಿಕ್ಕಿದೆ ಅವನಿಗೆ. AJಯಲ್ಲಿ ವೈದ್ಯಕೀಯ ಕೋರ್ಸನ್ನು ಮಾಡ್ತಾ ಇದ್ದಾನೆ. ಅದರಿಂದ ನಮಗೆ ಯಾವುದೇ ರೀತಿಯ ಕನ್ನಡ ಮಾಧ್ಯಮ ಅಂತ ಕೀಳರಿಮೆ ಇಲ್ಲ, ಗೊಂದಲ ಇಲ್ಲ, ಬೇಸರ ಇಲ್ಲ. ಅದಕ್ಕೆ ನಾವು ನನ್ನ 3 ಮಕ್ಕಳನ್ನು ಕೂಡ ಅದೇ ಶಾಲೆಗೆ ಸೇರಿಸಿದ್ದೇನೆ. ನನ್ನ 3ನೇ ಮಗ ಕೂಡ ಅಲ್ಲಿಯೇ ಈಗ 3ನೇ ಕ್ಲಾಸಿಗೆ ಕಲಿತಾ ಇದ್ದಾನೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ ನಮ್ಮನ್ನು ಕರೆದು ಒಂದು ಗೌರವವನ್ನು ನೀಡಿತು. ಅದಕ್ಕೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಶ್ರೀರಾಮ್. ಎಲ್ಲರೂ ಹೇಳಿದಾಗ ಒಂದು ಸಂಭ್ರಮದ ದಿನ, ಸಂಭ್ರಮದ ಕ್ಷಣ. ನಮ್ಮ ಸಂಸ್ಥೆ 100 ವರ್ಷಕ್ಕಿಂತ ಹೆಚ್ಚು ಕಾಲ ಸಾಮಾಜಿಕ ಚಿಂತನೆಯನ್ನು ಇಟ್ಟುಕೊಂಡು ಬೆಳೆದು ಬಂದಂಥ ಒಂದು ಸಂಸ್ಥೆ ಇದು. ಪ್ರಾರಂಭದಲ್ಲಿ ಮಾಡಿದಾಗಲೂ 1915ರಲ್ಲಿ ಕೂಡ ಸಮಾಜದ ಸರ್ವಸಾಮಾನ್ಯರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಪ್ರಾರಂಭ ಆಗಿರೋಂಥ ಸಂಸ್ಥೆ. ನಿಧಾನವಾಗಿ ಬೇರೆ ಬೇರೆ ಕಾರಣಕ್ಕೆ ಒಂದು ಸ್ವಲ್ಪ ಹಿಂಸರಿಯಿತು. 1965ರಲ್ಲೇ ಅದನ್ನು ಈ ಊರಿನ ಅನೇಕ ಜನ ಹಿರಿಯರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಿದಾಗಲೂ ಗೋಲೇನು, ಗುರಿ ಏನಿತ್ತು ಅಂತ ಕೇಳಿದರೆ, ಅದೊಂದು ರಾಷ್ಟ್ರೀಯ ಚಿಂತನೆಯುಳ್ಳ, ರಾಷ್ಟ್ರಕ್ಕಾಗಿ ಕೆಲಸ ಮಾಡುವಂಥ, ಬದುಕುವಂಥ ಮಕ್ಕಳನ್ನು ತಯಾರು ಮಾಡಬೇಕು ಅಂತ. ಅದರ ಮೂಲ ಉದ್ದೇಶ ಇದ್ದದ್ದು ಅದು. ನನಗೆ ವಿಷ್ಣು ಪ್ರಸಾದ್ ಹೇಳಿದಾಗ ನೆನಪಾಯಿತು ನನಗೆ. ನೀವು ಹರಿಓಂ ಹೇಳಿದಾಗಲೇ ಅನಿಸುತ್ತೆ ಎಲ್ಲೋ ಇಲ್ಲಿ ಬೇರುಂಟು ಅಂತ. ಹೌದು, ಇಲ್ಲರೊಬ್ಬ ಶಿಕ್ಷಣಾಧಿಕಾರಿ ಹೇಳಲಿಕ್ಕೆ ಧೈರ್ಯನೇ ಇರೋಲ್ಲ ಅವನಿಗೆ, ಬೇರೆ ಬೇರೆ ಕಾರಣಕ್ಕೆ, ಅದು ನಿಮಗೆಲ್ಲ ಗೊತ್ತು ಕಾರಣ ಅಂತ. ಆ ಬೇರು ಅಷ್ಟು ಗಟ್ಟಿ ಇದೆ ಅಂತ ನಾನು ಅದನ್ನು ಹೇಳ್ತಾ ಇರುವಂಥದ್ದು. ಆ ರೀತಿ ಒಂದು ವಿಚಾರದ ಆಧಾರದ ಮೇಲೆ ಬೆಳೆದು ಬಂದಿರುವಂಥ ಸಂಸ್ಥೆ ಇದು. ಸುಮ್ಮನೆ ಹಾಗೆ ಎಲ್ಲ ಶಾಲೆ ಹಾಗೆ ಈ ಶಾಲೆ ಅಲ್ಲ, ಇದು 100ಕ್ಕೆ 100. ಇಲ್ಲಿರುವಂಥ ನಮ್ಮ ಸುಮಾರು ಒಂದು 85 ಸಂಸ್ಥೆಗಳೇನಿದೆ, ಈ ಸಂಸ್ಥೆಗಳು ಉಳಿದ ಎಲ್ಲ ಸಂಸ್ಥೆಗಳಿಂದ ಭಿನ್ನವಾಗಿರುವಂಥದ್ದು. ಕೆಲವರು ಪ್ರಚಾರಕ್ಕೋಸ್ಕರ ಅದು ಇದು ಮಾಡ್ತೇವೆ ಹಾಗೀಗೆ ಅಂತ ಹೇಳಿದರೆ, ಪ್ರಚಾರದಿಂದ ಸ್ವಲ್ಪ ದೂರ ಇದ್ದುಕೊಂಡು, ಆದರೆ ನಿಜವಾಗಿ ಯಾವುದನ್ನು ಮಕ್ಕಳಿಗೆ ಮತ್ತು ಪೋಷಕರಿಗೆ ಕೊಡಬೇಕೋ ಆ ಚಿಂತನೆಯನ್ನು ಕೊಡುವಂಥ ಸಂಸ್ಥೆ ನಮ್ಮದು. ಈಗ ಇವರು ಲೆಕ್ಕ ಕೊಟ್ಟಾಗೆ ಒಟ್ಟು 1302 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. 1286 ಜನ ಈ ಬಾರಿ ತೇರ್ಗಡೆಯಾಗಿದ್ದಾರೆ. ನನಗನ್ಸುತ್ತೆ ನಮ್ಮ ಜಿಲ್ಲೆಯಲ್ಲೇ ಇಷ್ಟು ದೊಡ್ಡ ಸಂಖ್ಯೆಯ ಮಕ್ಕಳಿರುವಂಥ ಇನ್ನೊಂದು ಸಂಸ್ಥೆ ಇಲ್ಲ. ಬೇರೆ ಬೇರೆ ಸಂಸ್ಥೆ ಹೇಳೋದು ಪ್ರೌಢಶಾಲೆಯ ಮಟ್ಟಕ್ಕೆ ಇಷ್ಟು ದೊಡ್ಡ ಸಂಖ್ಯೆ ಇನ್ನೆಲ್ಲೂ ಇಲ್ಲ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ 99% ಮಕ್ಕಳು ತೇರ್ಗಡೆಯಾಗಿದ್ದಾರೆ. ನಮ್ಮದೊಂದು ರಾಷ್ಟ್ರೀಯ ಚಿಂತನೆಯ ಒಂದು ಸಂಸ್ಥೆ ಅಂತ ನಾನು ಹೇಳಿದೆ, ಪ್ರಚಾರದಿಂದ ಸ್ವಲ್ಪ ಹಿಂದೆ ಅಂತ. ಒಂದು ಸಣ್ಣ ದುರ್ದೈವದ ಸಂಗತಿ ಅಂತ ನನಗನ್ಸಿರ್ಕೆ ನಾನು ಅದನ್ನು ನೆನಪು ಮಾಡೋದು ಒಳ್ಳೆಯದಾ ಏನೋ ಗೊತ್ತಿಲ್ಲ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ, ಉಳಿದ ಜಿಲ್ಲೆಯಲ್ಲಿ ಇದೆ ಅದು, ನಮ್ಮ ಜಿಲ್ಲೆಯಲ್ಲಿ ಕೂಡ ಶಿಕ್ಷಣ ಒಂದು ವ್ಯಾಪಾರ ಅಂತಾಗಿಬಿಟ್ಟಿದೆ. ಈ ಶಿಕ್ಷಣದ ವ್ಯಾಪಾರೀಕರಣಕ್ಕೆ ತುಂಬ ಜನ ಬಲಿಯಾಗ್ತಾರೆ. ಎಲ್ಲಿವರೆಗೆ ಅಂದರೆ, ಈಗ ಇಲ್ಲಿ 10ನೇ ತರಗತಿಯಲ್ಲಿ ಯಾರು ಟಾಪರ್ಸ್ ಅಂತ ಇದ್ದಾರೋ
ಆ ಟಾಪರ್ಸನ್ನು ಬೆನ್ನು ಹಿಡಿಲಿಕ್ಕೆ ಒಂದಷ್ಟು ವ್ಯವಸ್ಥೆ, ಅದಕ್ಕೆ ಒಬ್ಬ ಏಜೆಂಟ್, ಅದಕ್ಕೆ ಒಂದು ಕಮಿಷನ್. ಇಲ್ಲಿದ್ದವರಿಗೂ ಗೊತ್ತಿರ್ಬೋದು, ನಿಮ್ಮನ್ನು ಭೇಟಿಯಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ನೀವು ಸೋತಿದ್ದೀರೋ ಗೆದ್ದಿದ್ದೀರೋ ಗೊತ್ತಿಲ್ಲ ನನಗೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಅವರಿಗೆ ಗೊತ್ತಿರ್ತದೆ. ಅದು ಎಲ್ಲೆಲ್ಲಿ ಅಂತ ಇದೆ. ಕಳೆದ ನನಗೆ ಒಂದು 3-4 ವರ್ಷದಿಂದ ಗೊತ್ತು, ಆದರೆ ಈ ವರ್ಷ ಇನ್ನೂ ಹೆಚ್ಚಾಗಿದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆ. ಇದು ಅತ್ಯಂತ ಕೆಟ್ಟದಾದಂಥ ಒಂದು ದಾರಿ ಅಂತ ನನಗೆ ಅನಿಸ್ತದೆ. ಅವನು ನಿಮ್ಮ ಶಾಲೆ ಚೆನ್ನಾಗಿದ್ದರೆ ಬರ್ತಾನೆ ಅವನು. ಅದಕ್ಕೆ ನೀವು ಏಜೆಂಟ್ ಇಟ್ಟುಕೊಂಡು ಅದಕ್ಕೆ ಕಮಿಷನ್ ಕೊಟ್ಟು ಅವರ ತಲೆ ಹಾಳು ಮಾಡಿ ಕರೆಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ. ನಾವು ಅದಕ್ಕೆ ಹೋಗೋಲ್ಲ, 100ಕ್ಕೆ 100 ಹೋಗಲ್ಲ. ನಾವು ಕಮಿಷನ್ನು ಕೊಡಲ್ಲ ಅಥವಾ ಏಜೆಂಟನ್ನು ಮಾಡೋಲ್ಲ. ನಮ್ಮ ಏಜೆಂಟ್ ಯಾವುದು ಅಂತ ಕೇಳಿದರೆ, ಏಜೆಂಟ್ಸ್ ಯಾರು ಅಂತ ಕೇಳಿದರೆ, ಈಗ ನಮ್ಮ ಮಕ್ಕಳು ಮಾತಾಡಿದ್ರಲ್ಲ, ಅವರೇ ನಮ್ಮ ಏಜೆಂಟ್, ಅವರೇ ನಮ್ಮ ರಾಯಭಾರಿಗಳು. ಆ ತಾಯಿ ಅಂತೂ ತುಂಬ ಚೆನ್ನಾಗಿ ಮಾತಾಡಿದರು, ಸುನೀತಾ ಇವರು. ಅದಕ್ಕಿಂತ ಹೆಚ್ಚು ದೊಡ್ಡ ಒಂದು ರಾಯಭಾರಿ ಯಾರು ಬೇಕು? ಅವರ ಮನಸ್ಸಿನಲ್ಲಿದ್ದಂಥ ಭಾವನೆಗಳನ್ನ ಹೇಳ್ಕೊಂಡ್ರಲ್ಲ, ಅದೇ ನಿಮ್ಮ ಭಾವನೆ ಕೂಡ, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಅಂಥ ಶಾಲೆಯನ್ನು ಹುಡುಗಿ ಸೇರಿಸ್ತಾರೆ ಅಂತ. ನಮ್ಮ ಶಾಲೆಯೂ ಅದೇ ಇರುವಂಥದ್ದು. ನಮ್ಮ ಶಾಲೆ ಏಜೆಂಟ್ಗಳು ಯಾರು, ಪ್ರಚಾರಕರು ಯಾರು ಅಂತ ಕೇಳಿದರೆ, ನೀವು ಯಾರ್ಯಾರು ನಮ್ಮ ಸಂಪರ್ಕಕ್ಕೆ ಬಂದಿದ್ದೀರೋ ಅವರೇ. ಅದಕ್ಕೋಸ್ಕರ ಈ ಚಿಂತನೆಯನ್ನು ಮುಂದುವರಿಸಬೇಕು ಅಂತ. ಇಲ್ಲೆಲ್ಲೋ ಒಂದು ದಾರಿಯಲ್ಲಿ ಎಡವುತ್ತಾ ಇದ್ದೇವೆ ನಾವು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಯಾವುದೋ ಪ್ರಚಾರಕ್ಕೆ ಬಿದ್ದು ಇನ್ನೆಲ್ಲಿಗೂ ಹೋಗಿ ಏನೋ ಆಗಿ, ನನಗೆ ಗೊತ್ತಿದ್ದ ಪ್ರಕಾರ ನಮ್ಮ ಸಂಸ್ಥೆಗಳಿಂದ ಬೇರೆ ಸಂಸ್ಥೆಗಳಿಗೆ ಹೋದವರು, ತಪ್ಪು ತಿಳಿಬೇಡಿ, ಭಾರಿ ದೊಡ್ಡ ಯಶಸ್ಸು ಗಳಿಸಿದ್ದಾರೆ ಅಂತಿಲ್ಲ. ನಾವು ಗಳಿಸಿದ್ದೇವೆ, ನಮ್ಮ PUC ಗಳಿಸಿದೆ ಅದನ್ನು. ಕೆಲವರು ಹೇಳ್ತಾರೆ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಈ ಶಾಲೆ ಇದೆ ಮಾರ್ರೆ, ಸುಮ್ಮನೆ ಅಲ್ಲಿಗೆ ಯಾಕೆ ಕಳಿಸೋದು, ಅಲ್ಲಿ ನಿಮ್ಮನ್ನು ಯಾರು ಗುರುತಿಡ್ತಾರೆ, ಹೀಗೆ ಅಸಂಬದ್ಧ ಸಂಗತಿಗಳನ್ನು ಮಾತಾಡ್ತಾರೆ. ನಮ್ಮ ಶಾಲೆಯಲ್ಲಿ 1000 ಮಕ್ಕಳಿದ್ದರೆ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಅಧ್ಯಾಪಕರು ಇದ್ದಾರೆ, ಅಷ್ಟೇ ಸಂಖ್ಯೆಯಲ್ಲಿ ತರಗತಿಗಳು ಇದೆ. ನಮ್ಮ ಹತ್ರ ವ್ಯವಸ್ಥೆ ಇದೆ, ನಮ್ಮ ಹತ್ರ ಇಲ್ಲದೆ ಹೋದದ್ದಲ್ಲ ನಮ್ಮ ಹತ್ರ. ಅವರಿಗೆ ಅಷ್ಟು ಸಂಖ್ಯೆ ಬರಲಿಲ್ಲ, ಅದಕ್ಕೋಸ್ಕರ ಅದನ್ನು ಪ್ರಚಾರ ಮಾಡಿದರು. ಇಂಥ ಕೆಟ್ಟ ಪ್ರಚಾರಗಳನ್ನು ಮಾಡೋದ್ರ ಮುಖಾಂತರ ಸಮಾಜದ ಮಾನಸಿಕತೆಯೇ ಹಾಳಾಗಿ ಹೋಗುವಂಥ ಸಂದರ್ಭಗಳಿದೆ. ನೋವು ನನಗೆ ತುಂಬ ದುಃಖ ಇದೆ ನಮಗೆ. ಯಾಕೆಂದರೆ ರಾಷ್ಟ್ರವನ್ನು ಮತ್ತೆ ಕಟ್ಟುವಂಥ ಕೆಲಸದಲ್ಲಿ ನಾವು ತೊಡಗಿಕೊಂಡವರು. ನರೇಂದ್ರ ಮೋದಿಯವರು ಯಾವಾಗಲೂ ಹೇಳ್ತಾರಲ್ಲ, ಇವರು ಮಾತಾಡುವಾಗ ಅದನ್ನು ಹೇಳಿದರು, ಹಿಂದುತ್ವದ ಚಿಂತನೆಯ ಆಧಾರದ ಮೇಲೆ. ಹಿಂದುತ್ವ ಯಾವಾಗಲೂ ಈ ಕೆಟ್ಟ ದಾರಿಯಲ್ಲಿ ಹೋಗಲಿಕ್ಕೆ ಯಾರನ್ನು ಪ್ರಚೋದನೆ ಕೊಡೋದಿಲ್ಲ, ಯಾರಿಗೂ ಬೆಂಬಲ ಕೊಡೋದಿಲ್ಲ. ಅದಕ್ಕೋಸ್ಕರ ಅಂಥ ಒಂದು ಈ ಕ್ಷೇತ್ರದಲ್ಲಿ ಮಕ್ಕಳನ್ನು ದಾರಿ ತಪ್ಪಿಸುವಂಥ ಹೆತ್ತವರು ಬಿಡಿ, ನಾನು ಅವರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇಲ್ಲ. ಮಕ್ಕಳು ಯಾರಿದ್ದಾರೆ, ಮಕ್ಕಳು ನಮ್ಮ ಸಂಸ್ಥೆಯಲ್ಲಿದ್ದರು, ಬೇರೆ ಸಂಸ್ಥೆಗೆ ಯಾಕೆ ಹೋಗ್ತೀಯಾ ಅಂತ ಕೇಳ್ತಾರೆ. ಅದೇ ಮುರಾನಿಯರು ಮೊನ್ನೆ ಯಾರೋ ಬಂದು ಮಾತಾಡಿದರು, ನಿಮಗೆ ಆ ಮಾಡ್ತೇವೆ ಈ ಮಾಡ್ತೇವೆ, ಆ ದಾರಿ ತಪ್ಪಿ ಹೋಯ್ತಾ? ಆ ಮಗುವಿನ ಮನಸ್ಸಿನ ಒಂದು ವಿಷ ಬೀಜ ಬಿತ್ತಿದ. ನಮ್ಮ ಶಾಲೆ ತುಂಬ ಚೆನ್ನಾಗಿದೆ. ನಮ್ಮ ಶಾಲೆ ಅದರಲ್ಲಿ 2 ಪ್ರಶ್ನೆ ಇಲ್ಲ. ನಮ್ಮ PUCಯ ಅದು ಪ್ರಿನ್ಸಿಪಾಲ್ರು ಇರ್ಬೋದು, ಎಲ್ಲರ ಫ್ಯಾಕಲ್ಟಿ ಇರ್ಬೋದು, ತುಂಬ ಚೆನ್ನಾಗಿ ಹೇಳಿಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಎಲ್ಲ ರೀತಿಯ ವಿಜ್ಞಾನ ವಿಭಾಗ ಇರಲಿ, ಉಳಿದಂಥ ವಿಭಾಗ ಇರಲಿ, ಕಾಮರ್ಸ್ ವಿಭಾಗ ಇರಲಿ, ತುಂಬ ಚೆನ್ನಾಗಿರುವಂಥ ಒಂದು ಸಂಸ್ಥೆ. ಯಾಕಂದರೆ ನಮಗೆ ಅನುಭವ ಇದೆ. ಕಳೆದ ಒಂದು 60 ವರ್ಷದ ಅನುಭವದ ಆಧಾರದ ಮೇಲೆ ನಾವು ಅದನ್ನು ಕಟ್ಟಿ ಬೆಳೆಸ್ಕೊಂಡು ಬಂದಿದ್ದೇವೆ. ಅಂಥ ಸಂಸ್ಥೆ ನಮ್ಮದು. ಮತ್ತು ರಾಷ್ಟ್ರೀಯ ಚಿಂತನೆಯನ್ನು ಬಿಟ್ಟು ನಾವು ಯೋಚನೆ ಮಾಡಲಿಲ್ಲ. ಅದೆಲ್ಲವೂ ರಾಷ್ಟ್ರ ಹಿತಕ್ಕೆ ಇರುವಂಥದ್ದು. ಅದು ಹಂತದಲ್ಲಿ, ಅದು ಸಾಮಾಜಿಕ ಇರ್ಬೋದು, ರಾಜಕೀಯ ಇರ್ಬೋದು, ಅಥವಾ ಸಾಂಸ್ಕೃತಿಕ ಇರ್ಬೋದು, ಯಾವುದೇ ಸಂಗತಿಯಲ್ಲಿ ಕೂಡ ನೇರ ದೃಷ್ಟಿ ಇಟ್ಟುಕೊಂಡಿರುವಂಥ ಒಂದು ಸಂಸ್ಥೆ. ಇದು ನಿಮ್ಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇರೋದು. ಯಾಕೆಂದರೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಅತ್ಲಗಿತ್ಲಗೆ ಮಾಡುವಂಥ ತುಂಬ ಜನ ಇದ್ದಾರೆ. ಅವರೆಲ್ಲರೂ ಕೂಡ ದಾರಿ ತಪ್ಪಿದ್ದಾರೆ. ಹೀಗೆ ಹೇಳ್ತಾ ಇರುವಂಥ ಜನಗಳು ಯಾರ್ಯಾರು ಮಾತಾಡಿದ್ದಾರೆ ಅವರೆಲ್ಲರೂ ಕೂಡ ಸ್ವಲ್ಪ ದಾರಿ ಅತ್ಲಾಗಿ ಆಯಾ ಸಂದರ್ಭಕ್ಕೆ ಇವರು ಕಮಿಷನ್ ಕೊಟ್ಟಿರ್ತಾರೆ, ಇವರಿಗೂ ಬೇರೆ ಸಂದರ್ಭದಲ್ಲಿ ಕಮಿಷನ್ ಸಿಕ್ಕಿರ್ತದೆ. ಅದಕ್ಕೋಸ್ಕರ ದಾರಿ ತಪ್ಪಿರುವಂಥ ಕೆಲಸ ಮಾಡ್ತಾರೆ. ನಾವು ಹೋಗಲಿ ಹಾಗೆ, ನಾವು ನೇರ ಇರೋದು. ಯಾಕೆಂದರೆ ಒಂದೊಂದು ಮಗುವಿನ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಅವನ ಮನಸ್ಸಿನಲ್ಲಿ ಕೆಟ್ಟದನ್ನು ಬಿತ್ತಬಾರದು ಅಂತ. ನಮ್ಮ ಸಂಸ್ಥೆ ಬಗ್ಗೆಯೂ ಹಾಗೆ, ನಾವು ಎಲ್ಲೂ ದಾರಿ ತಪ್ಪಿ ನೋಡಿದ್ದಿಲ್ಲ, ಭಾರಿ ನೇರ ನಡೆಯೋದು. ಯಾಕಂದರೆ ಇದೊಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೀತಾ ಇರೋದು ಸಂಸ್ಥೆ ಇದು. ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೀತಾ ಇರುವಂಥ ಒಂದೇ ಒಂದು ಸಂಸ್ಥೆಯಲ್ಲಿ. ಇನ್ನೆಲ್ಲವೂ ಕೂಡ ಯಾವುದೋ ಒಬ್ಬ ವ್ಯಕ್ತಿದ್ದು, ಒಂದು ಜಾತಿದ್ದು, ಒಂದು ಕುಟುಂಬದ್ದು ಸಂಸ್ಥೆಗಳಾದರೆ, ನಮ್ಮದು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಡೀತಾ ಇರುವಂಥ ಸಂಸ್ಥೆ. ಅದು ಗೊತ್ತಿರಲಿ ನಿಮಗೆಲ್ಲರಿಗೂ ಕೂಡ. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ದೃಷ್ಟಿಯಿಂದ ಯೋಚನೆ ಮಾಡೋದು.
ಅವರೆಲ್ಲ ಅವರ ಸ್ವಂತ ಅವರ ಕುಟುಂಬ ಅಥವಾ ಅವರ ಜಾತಿಯ ಬಗ್ಗೆ ಯೋಚನೆ ಮಾಡಿದರೆ, ನಾವು ಇಡೀ ಸಮಾಜದ ಬಗ್ಗೆ ಯೋಚನೆ ಮಾಡೋದು, ದೇಶದ ಬಗ್ಗೆ ಯೋಚನೆ ಮಾಡುವಂಥ ಸಂಸ್ಥೆ. ಅದಕ್ಕೋಸ್ಕರ ಇಂಥ ಸಂಸ್ಥೆಯಲ್ಲಿ ಕಲಿತವರು ತುಂಬ ಜನ ತುಂಬ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿಯಾಗಿದ್ದಾರೆ. ಸಾಧನೆ ಭಾರಿ ದೊಡ್ಡದು. ನಿಮ್ಮ ಸಾಧನೆಯನ್ನು ನಾನು ಕಡಿಮೆ ಮಾಡ್ತಾ ಇಲ್ಲ. ಕೆಲವರು ನಾನು ಪತ್ರಿಕೆಯಲ್ಲಿ ಓದಿದ್ವಿ, ಅದನ್ನು ನೀವು ನಾನು ದಿನ ದಿನ ಏನೇನು ಪಾಠ ಮಾಡ್ತಾಯಿದ್ದರು, ದಿನ ಓದಿ ಮುಗಿಸ್ತಾ ಇದ್ದೆ. ತುಂಬ ಜನ ಹೇಳ್ಕೊಂಡಿದ್ದಾರೆ, ಇಲ್ಲಿ ಅದರಲ್ಲಿ ಇರ್ಬೋದು, ನಾನು ಯಾವುದೇ ಟ್ಯೂಷನ್ಗೆ ಹೋಗಲಿಲ್ಲ, ನಾನೇ ಕಲ್ತಿರುವಂಥದ್ದು ಅಂತ ಹೇಳುವಂಥವರು ಅನೇಕ ಜನ. ಸಾಧನೆ ಒಂದು 600 ಅದರ ಆಸುಪಾಸಿಗೆ ಹೋಗುವುದೇನು ಅಷ್ಟು ಸುಲಭದ ಸಂಗತಿ ಅಲ್ಲ. ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಪ್ರಯತ್ನ ಒಂದು ಕಂಟಿನ್ಯೂಸ್. ಇದು ನಿಮ್ಮದು ಯೋಚನೆ 8ನೇ ತರಗತಿಯಿಂದಲೇ ಇದ್ದಿರ್ಬೋದು. 8ನೇ ತರಗತಿಯಲ್ಲೇ ನಾನು 10ನೇ ತರಗತಿಗೆ ಹೋಗಬೇಕಾದ್ರೆ ನಾನೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನ ಇರ್ಬೋದು. ಅದಕ್ಕೆ ಪೂರಕವಾಗಿ ನಿಮ್ಮ ತಂದೆ ತಾಯಿನೋ ನಿಮ್ಮ ಬಂಧುಗಳ ಅವರು ಕೊಟ್ಟಿರ್ಬೋದು. ಅದಕ್ಕೆ ಮತ್ತೆ ಬದಿಯಿಂದ ತುಂಬಿಸಲಿಕ್ಕೆ ಅಧ್ಯಾಪಕರಿದ್ದಾರೆ. ಇವರೆಲ್ಲರ ಪರಿಶ್ರಮದಿಂದ ಈ ಒಂದು ದೊಡ್ಡ ಸಾಧನೆ ನೀವು ಮಾಡಿದ್ದೀರಾ. ಇಲ್ಲಿಗೆ ನಿಲ್ಲಬೇಡಿ ಅಂತ. ಮುಂದಿನ ದಿನಗಳಿದೆ, PUC ಇದೆ. PUCಯಲ್ಲಿ ಏನೇನು ಸಾಧನೆ ಮಾಡ್ಬೋದು ಯೋಚನೆ ಮಾಡಿ. ಅಕಸ್ಮಾತ್ ಸಣ್ಣ ಪುಟ್ಟ ವ್ಯತ್ಯಾಸ ತಲೆಬಿಸಿ ಮಾಡಬೇಡಿ. ನನಗೆ ತುಂಬ ಜನರನ್ನು ನೋಡಿದಾಗ ದುಃಖ ಆಗಿಬಿಡ್ತಿದೆ. ಸ್ವಲ್ಪ ಕಡಿಮೆ ಮಾರ್ಕ್ ಆಯಿತು, ಕಡಿಮೆ ಮಾರ್ಕ್ ಆದ ಕೂಡಲೇ ಮುಗೀತು, ಮತ್ತು ಅವನ ಜೀವನ ಮುಗಿಯೋ ಹಾಗೆ ತಂದೆ ತಾಯಿಗಳು ಮಾತಾಡ್ತಾರೆ. ನಾನೊಂದು ಘಟನೆಯನ್ನು ಹಾಗೆ ಓದಿದ್ದೇನೆ. ಅವನಿಗೆ ಇದು ಸ್ವಲ್ಪ ವರ್ಷದ ಹಿಂದೆ 85% ಮಾರ್ಕ್ ಸಿಗ್ತಾ ಮಗಳಿಗೆ. ತಾಯಿ ಬೈದರು, ಏನು ನಾವೆಲ್ಲ ಇಷ್ಟು ಕಷ್ಟ ಮಾಡಿ ಕೊಟ್ಟದ್ದು ಯಾಕೆ ನಿನಗೆ? ನಾಳೆ ನಿನಗೆ ಒಂದು 91% ಸಿಗ್ತಿದ್ದೆ, ನಿನಗೆ ಫ್ರೀ MBBS ಸೀಟ್ ಸಿಗ್ತಾಯಿತ್ತು, ನಮ್ಮ ಹಣವನ್ನು ಖರ್ಚು ಮಾಡ್ತೀರ, ಹಾಗೆ ಹೀಗೆ. ನಾನು ಹೇಳಿದ ಅವಶ್ಯಕತೆ ಇತ್ತಾ ಅಂತ. ಆ ರೀತಿ ಯೋಚನೆ ಮಾಡುವಂಥ ಇದಿದೆ. ಅದಕ್ಕೋಸ್ಕರ ಮುಂದಿನ ವರ್ಷ ನೀವು PUCಗೆ ಹೋಗುವಂಥವ್ರು ತಲೆಬಿಸಿ ಮಾಡಬೇಡಿ. ಆದರೆ ಏನು ಓದಬೇಕಾ ಅದನ್ನು ಚೆನ್ನಾಗಿ ಓದಿ. ಯಾರ್ಯಾರು ಸಹಕಾರ ಪಡ್ಕೊಳ್ಬೇಕಾ ಆ ಸಹಕಾರವನ್ನು ಪಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋದಾದರೆ, ರ್ಯಾಂಕ್ ಪಡೆದವರೇ ಸಮಾಜದಲ್ಲಿ ಭಾರಿ ದೊಡ್ಡ ಕೆಲಸ ಮಾಡ್ತಾರೆ ಅಂತಿಲ್ಲ. ನಾನು MBBS ಓದಬೇಕಾದ್ರೆ ನಾನೊಬ್ಬ ಆರ್ಡಿನರಿ. ನಾನು ಫೈನಲ್ ಇಯರಿಗೆ ಬರಬೇಕಾದ್ರೆ, ನಮ್ಮದು 5.5 ವರ್ಷದ ಕೋರ್ಸು. ಆ ಫೈನಲ್ ಇಯರಿಗೆ ಬರಬೇಕಾದ್ರೆ ಒಬ್ಬ ಸಿಕ್ಕಿದ ನನಗೆ ಜೊತೆಗಾರ. ಅವನನ್ನು ಕ್ಲಾಸಿಗೆ ಬಂದದ್ದು ಹೇಗೆ ಅಂದರೆ, ಫೇಲ್ ಆಗಿ ನನ್ನ ಕ್ಲಾಸಿಗೆ ಬಂದವ. 5 ಬಾರಿ ಫೇಲ್ ಆಗಿ ನನ್ನ ಕ್ಲಾಸಿಗೆ ಬಂದ. ಹಾಗೂ ಈಗ ನನ್ನ ಒಟ್ಟಿಗೆ ಪಾಸು ಆದವ. ಸರ್ ನೀವು ಯೋಚನೆ ಮಾಡಿ ಹಾಗೆ ಅಂತ. ಸುಮಾರು ಒಂದು 25-30 ವರ್ಷದ ಹಿಂದೆ ಡಾಕ್ಟ್ರ್ ಅಲ್ವಾ. ನನ್ನ ತರಗತಿಯಲ್ಲೊಬ್ಬ ನನ್ನ ಬೆಂಚ್ ಮೇಟಿ ಅವ ರ್ಯಾಂಕ್ ಹೋಲ್ಡರ್. ಹಾಗೆ ಒಬ್ಬ ರ್ಯಾಂಕ್ ಹೋಲ್ಡರ್ ಇದ್ದ. 5 ವರ್ಷದ ಫೈಲ್ ಆಗಿ ಬಂದವನು ನನ್ನ ಜೊತೆಯಲ್ಲಿದ್ದ. ಸುಮಾರು ಒಂದು 25-30 ವರ್ಷ ಆಗಿರ್ಬೋದೇನೋ. ನಾನು ಹೆಸರು ಹೇಳೋಲ್ಲ. ನಾನು ರ್ಯಾಂಕ್ ಪಡೆದಿದ್ನಲ್ಲ, ಅವನ ಕ್ಲಿನಿಕ್ಕಿಗೆ ಹೋದೆ. ಒಂದು ನಮೂನೆ ನೊಣ ಹೊಡೆಯುವಂಥ ಸ್ಥಿತಿಯಲ್ಲಿ ಈ 5 ವರ್ಷದವೇ ಇದ್ದಲ್ಲ, ಅವನ ಇದಕ್ಕೆ ಒಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪೇಷಂಟು ಅನುಭವ ಬೇರೆ, ರ್ಯಾಂಕ್ ಬೇರೆ, ಜೀವನದ ಮುಂದಿನ ದಿನಗಳು ಬೇರೆ. ಅದು ರ್ಯಾಂಕಿನಲ್ಲೇ ಅಲ್ಲಿ ಪಡೀಲಿಕ್ಕೆ ಆಗ್ತದೆ ಅಂತೇನಿಲ್ಲ. ಅದಕ್ಕೆ ಸಾಮಾಜಿಕವಾಗಿ ಯೋಚನೆ ಮಾಡಿ. ಒಂದು ಕಡೆ ಬರೀ ಪುಸ್ತಕದ ಹುಳುವಾಗಿ ಕ್ರಿಮಿಯಾಗಿ ಬದುಕಬೇಡಿ ಅಂತ. ಅದಕ್ಕೆ ಬೇಕಾದಂಥ ಶಿಕ್ಷಣ ನಾವು ಕೊಡ್ತೇವೆ ಅಂತ. ಇಲ್ಲಿ ಅವರು ಹಿಂದುತ್ವರ ಆಧಾರ ಅಂತ ಹೇಳಿದ್ರಲ್ಲ, ಇಡೀ ದೇಶದ ಚಿತ್ರ ನಾವು ಕೊಡ್ತೇವೆ. ನಮ್ಮ ದೇಶದಲ್ಲಿ ಏನೇನಾಗ್ತಾ ಇದೆ, ಹೇಗೆ ನಡೀತಾ ಇದೆ, ನಾವು ಯಾವುದನ್ನು ಎದುರಿಸ್ಬೇಕಾಗ್ತದೆ. ಈಗಂತೂ ನೀವು ಮೊನ್ನೆ ನೋಡಿರ್ಬೋದು, ಕಾರ್ಪೊರೇಟ್ ಲವ್ ಜಿಹಾದ್ ಅಂತ ಒಂದು ಶುರುವಾಗಿದೆ. ಹೊಸತು ಅಥವಾ ನಮಗೆ ಗೊತ್ತಾಗಿರೋದು ಹೊಸತಾನು ಗೊತ್ತಿಲ್ಲ. ಅಲ್ಲಿವರೆಗೆ ತಲುಪಿದೆ. ಏನು ಕಲ್ತಂಥವ್ರು IT-BT ಇದರಲ್ಲಿ ಕೂಡ ಜೀವನದಲ್ಲಿ ಸೋತೋದವರು ಅಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮಗೆ ನಿರಂತರ ನಮ್ಮ ಚಿಂತನೆ ಅವಶ್ಯಕತೆ ಇದೆ ಅಂತ. ಅದಕ್ಕೆ ಮಾರ್ಕ್ ಒಂದು ಕಡೆಯಲ್ಲಿ ಸಾಮಾಜಿಕವಾಗಿ ಏನೇನು ಆಗ್ತಾ ಇದೆ ಅದನ್ನು ತಿಳ್ಕೊಂಡು ಬೆಳಿಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಅದನ್ನು ತಿಳ್ಕೊಳ್ಳಿ. ನಿಮಗೆ ಏನೇನು ಬೇಕೋ ಅದೆಲ್ಲ ಸಹಕಾರ ನಮ್ಮ ಕಡೆಯಿಂದ. ನೀವು ವಿವೇಕಾನಂದ PUCಗೆ ಬಂದು ಸೇರಿತು ಅಂತಾದರೆ ನಿಮಗೆ ಅದಕ್ಕೆ ಏನೇನು ಬೇಕು ಅದೆಲ್ಲವನ್ನು ಕೊಡುವಂಥ ಒಂದು ನಿರ್ಣಯವನ್ನು ಮಾಡಿದ್ದೇವೆ.
ಅದೇ ರೀತಿ ನಮ್ಮನ್ನು ಬೆಳೆಸ್ತೇವೆ, ಅದೇ ರೀತಿ ಬೆಳೆಸ್ತೇವೆ. ನೀವು ಮುಂದೆ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಊರಿಗೆ, ನಿಮ್ಮ ತಾಲೂಕಿಗೆ, ಕಲಿತಂಥ ಸಂಸ್ಥೆಗೆ ಎಲ್ಲದಕ್ಕೂ ಕೂಡ ಒಂದು ಹೆಸರು ತರುವಂಥ, ಒಳ್ಳೆಯ ಹೆಸರು ತರುವಂಥ ಒಂದು ಸ್ಥಾನಕ್ಕೆ ನಿಮ್ಮನ್ನು ಕೊಂಡೋಗುವಂಥ ಭರವಸೆಯೊಂದಿಗೆ ನೀವು ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಹೇಳುವಂಥ ವಿನಂತಿ ಜೊತೆಗೆ ನಾನು ಮಾತನ್ನು ಮುಗಿಸ್ತೇನೆ. ವಂದೇ ಮಾತರಂ. ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ KEB ಅವರು ನಮಗೇನು ಸಹಕಾರವನ್ನು ನೀಡಿದರು, ಪರೀಕ್ಷಾ ಸಂದರ್ಭದಲ್ಲಿ ನಿರಂತರವಾಗಿ ವಿದ್ಯುತ್ ಶಕ್ತಿಯನ್ನು ಒದಗಿಸಿ ಮಕ್ಕಳಿಗೆ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ನಾವು ನಿರ್ಮಿಸುತ್ತೇವೆ. ನಮ್ಮ ಕಣ್ಣಿಗೆ ಅವರು ಅಗೋಚರ, ಆದರೆ ಅವರದ್ದು ಕೂಡ ನಮಗೆ ಒಂದು ರೀತಿಯ ಸಹಕಾರಗಳಿರ್ತದೆ. ಮಕ್ಕಳ ಬೆಳವಣಿಗೆಗೆ ಪೂರಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತೇವೆ. ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಗಾಳಿ, ಬೆಳಕು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಮ್ಮ ಈ ಸಾಧನೆಗೆ ಕಾಣುವಂತೆ ಪೋಷಕರು, ಶಿಕ್ಷಕರ ಮಾರ್ಗದರ್ಶನ, ಪೋಷಕರ ಸದಾ ಆಶೀರ್ವಾದಗಳು ಹಾಗೂ ಪ್ರೋತ್ಸಾಹ ಇದೆಲ್ಲವೂ ಕೂಡ ಖಂಡಿತವಾಗಿ ಬೇಕೇ ಬೇಕಾಗಿರ್ತದೆ. ಇದು ಒಂದು ಆರಂಭದ ಹಂತ. ಎಲ್ಲ ವಿದ್ಯಾರ್ಥಿಗಳಿಗೆ ಮುಂದೆ ಇದನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ತಾವು ಶ್ರಮ ಪಡಬೇಕಾದಂಥದ್ದು ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ಈ ಹಂತದಿಂದ ಮುಂದಕ್ಕೆ ಹೋದಾಗ ತಮ್ಮ ಸ್ಥಾನವನ್ನು ಕಾಯ್ದುಕೊಳ್ಳಲಿಕ್ಕೆ ಕಷ್ಟಪಡುವಂಥದ್ದು, ಒಂದು ವೇಳೆ ಅಲ್ಲಿ ಸ್ವಲ್ಪ ಎಡವಿದರೆ ಹತಾಶರಾಗುವಂಥದ್ದು ಬಹಳಷ್ಟು ಸನ್ನಿವೇಶಗಳನ್ನು ನಾವು ನೋಡಿದ್ದೇವೆ. ಎಡವುವಂತಹದ್ದು ಸಾಮಾನ್ಯ, ಮುಂದೆ ಜಾಗೃತರಾಗುವಂತಹದ್ದು ಅದು ನಮ್ಮ ಕರ್ತವ್ಯ. ತಪ್ಪು ಮಾಡುವಂತಹದ್ದು ತಪ್ಪಲ್ಲ, ತಪ್ಪನ್ನು ತಿದ್ದಿಕೊಳ್ಳದೆ ಇರುವಂತಹದ್ದು ದೊಡ್ಡ ತಪ್ಪು. ಗೊತ್ತಾದ ಮೇಲೆ ಅದನ್ನು ತಿದ್ದಿಕೊಳ್ಳದೇ ಇದ್ದರೆ ಅದು ನಾವು ಮಾಡುವಂತಹ ತಪ್ಪು, ಅದು ಶಿಕ್ಷಾರ್ಹ. ಗೊತ್ತಿಲ್ಲದೆ ಮಾಡಿರುವಂಥದ್ದು ತಪ್ಪಲ್ಲ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಒಂದು ವೇಳೆ ಮುಂದೆ ಯಾವುದಾದ್ರೂ ಹಂತದಲ್ಲಿ ಅಂಕಗಳು ಕಡಿಮೆ ಬಂತು, ಅಂತಹ ಸಂದರ್ಭದಲ್ಲಿ ಕುಗ್ಗದೆ ಮುಂದೆ ಮತ್ತೆ ಶ್ರಮವಹಿಸಿ ಕೆಲಸವನ್ನು ಮಾಡುವಂಥದ್ದನ್ನು ತಾವು ರೂಢಿಸಿಕೊಳ್ಳಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಪುತ್ತೂರು ತಾಲೂಕಿಗೆ ಸಂಬಂಧಿಸಿದ ಹಾಗೆ ನಮ್ಮ ಸಾಧನೆಯ ಅತಿ ಹೆಚ್ಚಿನ ಭಾಗವನ್ನು ತಮ್ಮ ಸಂಸ್ಥೆಗಳಿಂದ ಸಿಕ್ಕಿರುವುದಕ್ಕಾಗಿ ಈ ಸಂಸ್ಥೆಯ ಎಲ್ಲ ಶಿಕ್ಷಕರಿಗೆ ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿರುವಂಥ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಕೆ ಇಷ್ಟಪಡ್ತೇನೆ. ಇಲಾಖೆಯ ಪರವಾಗಿ ನಮ್ಮಿಂದ ಸಾಧ್ಯವಾದಂತಹ ಮಾರ್ಗದರ್ಶನವನ್ನು ನಾವು ಖಂಡಿತವಾಗಿ ನೀಡ್ತೇವೆ, ಅದು ಇಲಾಖೆಯ ಕರ್ತವ್ಯ. ಹಾಗೂ ನಮ್ಮ ಶಿಕ್ಷಣ ಇಲಾಖೆಯ ಉದ್ದೇಶವೇ ಅದು. ಪ್ರತಿಯೊಬ್ಬ ವಿದ್ಯಾರ್ಥಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಬೇಕು ಅಂತ ಅನ್ನುವಂಥದ್ದು. ವಿವೇಕಾನಂದ ವಿದ್ಯಾಸಂಸ್ಥೆಗಳಲ್ಲಿ ಹೆಚ್ಚಿನ ಪ್ರೀತಿ ನನಗೆ ಯಾಕೆ ಅಂತ ಹೇಳಿದ್ರೆ, ನಾನು ಇದೇ ಕ್ಯಾಂಪಸ್ನಲ್ಲಿ 3 ವರ್ಷ ಪದವಿಯನ್ನು ಪೂರೈಸಿದವನು. ನಾನು ಈ ಸಂಸ್ಥೆಗೆ ಸೇರುವಾಗ PUCಯಲ್ಲಿ ಕನಿಷ್ಠ ಅಂಕಗಳೊಂದಿಗೆ ಪಾಸಾಗಿ ಬಂದಿದ್ದವನು ಕನಿಷ್ಠ ದ್ವಿತೀಯ ದರ್ಜೆಯಲ್ಲಿ ಪಾಸಾಗುವಂಥವನಾಗಿದ್ದೆ ಇಲ್ಲಿಂದ ಹೊರಡುವಾಗ. ಮುಂದಕ್ಕೆ ಆ ಬುನಾದಿ BEd ಮಾಡುವಾಗ ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡಿಸಲಿಕ್ಕೆ ಪ್ರೇರಣೆಯಾಗಿತ್ತು. ಅಂದರೆ ಇಲ್ಲಿ ಹಾಕಿರುವಂತಹ ಬುನಾದಿ ಚೆನ್ನಾಗಿತ್ತು ಅಂತ. ಕನಸಿನಲ್ಲೂ ಕೂಡ ಒಂದು ದಿನ ಇದೇ ವೇದಿಕೆಗೆ ಬರ್ತೇನೆ ಅಂತ ಅನ್ನುವಂಥದ್ದು ನಾನು ಕನಸು ಕಂಡಿರಲಿಲ್ಲ ಖಂಡಿತವಾಗಿ. ಅದು
ಹತ್ತೂರು ಸುತ್ತಿದ್ರು ಪುತ್ತೂರು ಮಹಾಲಿಂಗೇಶ್ವರ ಬಿಡನು ಅಂತನ್ನುವಂಥದ್ದನ್ನು ನಾನಿಲ್ಲಿ ಡಿಗ್ರಿ ಮಾಡುವಾಗ ಕೇಳ್ಕೊಂಡಿದ್ದೆ. ಪದವಿ ಪರೀಕ್ಷೆಗಳ ಹಿಂದಿನ ದಿನ ಎಲ್ಲರೂ ಪುಸ್ತಕ ಹಿಡಿದು ಓದುತ್ತೇನಾದರೆ ಜಾತ್ರೆ ಇತ್ತು, ಜಾತ್ರೆಗೆ ಹೋಗಿ ಮಹಾಲಿಂಗೇಶ್ವರನಿಗೆ ಒಂದು ಸಲ ಅಡ್ಡ ಬಿದ್ದು ಬಂದರೆ ಖಂಡಿತವಾಗಿ ಮತ್ತೆ ನನ್ನ ಜೀವನ ಸಾರ್ಥಕವಾಗುತ್ತೆ ಅಂತ ಅಂದುಕೊಂಡಿದ್ದೆ. ಇವತ್ತಿಗೂ ಕೂಡ ಅಲ್ಲಿಂದಲೇ ನನ್ನ ಕರ್ತವ್ಯಗಳನ್ನು ಪ್ರಾರಂಭಿಸ್ತೇನೆ. ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ. ನಂಬಿದ ದೇವರನ್ನು ಸದಾ ನೆನೆದುಕೊಂಡು ಆ ಸಂಪ್ರದಾಯವನ್ನು ಹುಟ್ಟು ಹಾಕಿದ್ದು ಈ ಸಂಸ್ಥೆ. ಹಿಂದೂ ಸಂಪ್ರದಾಯದಲ್ಲಿ ನಾವೇನನ್ನು ಕಲಿತೇವೋ ಆ ಸಂಪ್ರದಾಯವನ್ನು ಕೂಡ ಈ ಶಿಕ್ಷಣ ಸಂಸ್ಥೆಗಳು ಕಲಿಸ್ತಾ ಇರುವಂಥದ್ದು ಬಹಳ ಸಂತೋಷ. ಇದಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಯಾಗಿ ಸದಾ ಪ್ರೋತ್ಸಾಹವನ್ನು ನೀಡ್ತೇನೆ. ಹಾಗೂ ನಮ್ಮ ಸಂಸ್ಕಾರವೇ ಹಿಂದೂ ಧರ್ಮದಲ್ಲಿ ನಾವೇನು ಸಂಸ್ಕಾರಗಳನ್ನು ಉಳಿಸ್ಕೊಂಡಿದ್ದೇವೆ ಅದೇ ಇವತ್ತು ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದೆ ಅಂತನ್ನುವಂಥದ್ದನ್ನು ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಈ ಒಂದು ಅವಕಾಶಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ಮಗುವಿನ ಬೆಳವಣಿಗೆಯಲ್ಲಿ ಅಥವಾ ಅವರ ಸಾಧನೆಯ ಹಿಂದೆ ಯಾರೆಲ್ಲ ಇದ್ದೇವೆ ಅಂತನ್ನುವಂಥದ್ದನ್ನು ಕೇವಲ ನಮ್ಮ ಊಹೆಯಲ್ಲಿ ನಾವು ಎಷ್ಟಿದ್ದೇವೋ ಅದನ್ನು ನಾವು ಸ್ಮರಿಸ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಿನ ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡಿರ್ತವೆ. ಅವೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹಾಗೂ ಅವರ ಶ್ರಮ ನಾವು ಗೊತ್ತಿಲ್ಲದೆಯೂ ಕೂಡ ಅವರಿಗೆ ಸಹಕಾರವನ್ನು ನೀಡಿರ್ತೇವೆ. ಮಕ್ಕಳಿಗೆ ಅವರೆಲ್ಲರನ್ನು ಕೂಡ ನಡೆಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪ್ರತಿಯೊಂದು ಹಂತದಲ್ಲಿ ಮಗುವಿನ ಕಲಿಕೆಗೆ ಪೂರಕವಾಗುವಂತಹ ವಾತಾವರಣವನ್ನು ನಿರ್ಮಿಸಲಿಕ್ಕೆ ಪೋಷಕರು ನಾವು ಪ್ರಯತ್ನವನ್ನು ಮಾಡ್ತೇವೆ. ಶಿಕ್ಷಕರು ನಮ್ಮ ತರಗತಿಗಳಲ್ಲಿ